ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾನು 3:45ಕ್ಕೆ ಎದ್ದಿದ್ದೇನೆ. ಹಠ ಕಟ್ಟಿ ಎದ್ದಿದ್ದೇನೆ. ಈಗ 4:15 ಆಗ್ತಾ ಬಂತು. ನೋಡಿ, ಇಷ್ಟು ಹೊತ್ತಿಗೆ ಇಷ್ಟೆಲ್ಲ ನನ್ನ ಆಕ್ಟಿವಿಟೀಸ್ ಆಯಿತು. ಇದು ಮನುಷ್ಯನ ಜೀವನದಲ್ಲಿ ಸರಿಯಾದ ನಾವು ಡಿಸಿಷನ್ ತಗೊಂಡು ನಮ್ಮ ಜೀವನದಲ್ಲಿ ಆಗುವಂತಹ ಏರುಪೇರುಗಳಿಗೆ ಹಿಗ್ಗದೆ ಕುಗ್ಗದೆ ನಡಿಲಿಕ್ಕೆ ಬೇಕಾದಂತಹ ಅತ್ಯವಶ್ಯಕ ಸಾಧನ ಈ ಮೆಡಿಟೇಷನ್ ಮತ್ತು ನಾವು ಪ್ರಾಣಾಯಾಮ ಮಾಡ್ತೇವಲ್ಲ. ಅದ್ರ ಜೊತೆಗೆ ನಿಮಗೆ ಕೂಡ ಸ್ವಲ್ಪ ಇನ್ಸ್ಪಿರೇಷನ್ ಸಿಗ್ಲಿ ಅಂತ ಹೇಳಿ ಈ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೇನೆ. ಇದೆಲ್ಲ ಗೊತ್ತಿದ್ದಾರೆ ನಮಗೆ, ಸಣ್ಣಂದಿನಿಂದ ಕೂಡ ಹೇಳಿಕೊಂಡು ಬರ್ತಾರೆ, ಬಟ್ ನಾವು ಅದನ್ನು ಮಾಡುದಿಲ್ಲ ಅಷ್ಟೇ. ಸೊ ಲೆಟ್ ಅಸ್ ಸ್ಟಾರ್ಟ್, ಲೆಟ್ ಅಸ್ ಬಿಗಿನ್. ಲೈಫಿನ ಪ್ರತಿಯೊಂದು ಗಳಿಗೆ ಕೂಡ ಹೊಸತನದಲ್ಲಿ ಇರಲಿ ಅಂತ ನನ್ನ ಅಪೇಕ್ಷೆ. ಹಾಗೆ ನಿಮ್ಗೆಲ್ಲರಿಗೆ ಸಹ ಶುಭವಾಗಲಿ. ಶುಭೋದಯ. ಗುಡ್ ಮಾರ್ನಿಂಗ್ ಬಂಟಿ. ರಾಮ್ ರಾಮ್. ಒಳ್ಳೆ ಶಂಭು ಅದ ಶಂಭು ಅಣ್ಣನೊಟ್ಟಿಗೂ ಹೋತೆ ಅಂತ ಅಂದ ಶಂಭು. ನೋಡಿ, ಇವನು ಹಾಲು ಮತ್ತೆ ನಮ್ಮ ಶಂಭು ಮತ್ತು ನಮ್ಮ ಅಲ್ಲಿದ್ದಾರೆ. ಶಂಭು ಹಾಲು ಕುಡ್ದಾಗಿದೆ ಕಾಣ್ತದೆ ಬೆಳಿಗ್ಗೆ ಎದ್ದ ಕೂಡಲೇ. ನಾನು ಬರೋದಕ್ಕಿಂತ ಮೊದಲೇ ಆಟ ಆಡಲಿಕ್ಕೆ ಶುರು ಮಾಡಿದ್ದಾನೆ. ಸೊ ಇಲ್ಲಿಗೆ ಹಟ್ಟಿದ ಕೆಲಸ ಆಯ್ತು ಇವತ್ತು, ಬೇಗ ಆಯಿತು ಅಂತ ಸ್ವಲ್ಪ ಖುಷಿ ಆಗ್ತದೆ. ಬೇಗ ಬೇಗ ಕೆಲಸ ಆಗುವಾಗ ಆಗ್ತದೆ. ಅವನು ಹೊಕ್ಕುಳ ಬಳ್ಳಿ ಬಿದ್ದಿದೆ. ನೋಡಿ, ದೊಡ್ಡಮ್ಮನ ಹತ್ರ ಹೋಗುದು. ದೊಡ್ಡಮ್ಮ ಅಂದರೆ ಭಾರಿ ಪ್ರೀತಿ ಅವನಿಗೆ. ಫ್ರೆಂಡ್ಸ್ ನೋಡಿ, 10:10 ಆಯಿತು. ಈಗಿನ ಪ್ರೆಸೆಂಟ್ ಪಿಕ್ಚರ್ ಇಲ್ಲಿ ಹೇಗೆ ಅಂತ ಹೇಳಿದರೆ, ನೋಡಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಎಂತ ಇರ್ಬೋದು ಊಹಿಸಿ ನೋಡಿ. ಇದರಲ್ಲಿ ಸಾಂಬಾರಿದೆ ನೋಡಿ, ಸಾಂಬಾರು ಸಾಗಿದೆ ಇವತ್ತು. ಇದು ತೆಂಗಿನ ಹಾಲು ಮಾಡಿದ್ದೇನೆ. ಹಾಗಾದರೆ ಇದು ಎಂತ ಇರ್ಬೋದು? ಇದು ನಮ್ಮ ಪುಂಡಿ, ಸ್ಯಾಟರ್ಡೆ ಸ್ಪೆಷಲ್ ಪುಂಡಿ ಗಸಿ. ಮೈನ್ ಕುಕ್ಕು ಬಂದಿದ್ದಾರೆ ಕಡೆಗೆ ಸಮಟ ಹಾಕ್ಲಿಕ್ಕೆ. ಇದು ರಾಗಿ ನಮ್ಮ ಬಂಟಿದ್ದು. ಇಲ್ಲಿ ನಮ್ಮ ಲೇಬರ್ದು ಚಾ. ಇಲ್ಲಿಗೆ ಬೆಳಿಗ್ಗೆದ್ದು ಸಹ ಆಯಿತು, ಮಧ್ಯಾಹ್ನದ್ದು ಸಹ 3/4 ವರ್ಷ ಆಯಿತು. ಇನ್ನೂ ಒಂದು ಅನ್ನ ಇಟ್ಟರೆ ಆಯ್ತು, ಯಾರಿಗೆಲ್ಲ ಬೇಕು ಅಂತ ಕೇಳಿ ಇಡುದು. ಇಲ್ಲದ್ರೆ ಇಲ್ಲ. ಈಗ ನಾನು ಹೊರಟಿದ್ದೆ ಎಲ್ಲಿಗೆ ಗೊತ್ತುಂಟಾ? ನಮಗೆ ಮನೆಗೆ ಗ್ರೋಸರಿ ಎಲ್ಲ ಮೊನ್ನೆಯಿಂದ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದಲ್ಲ, ಅದನ್ನು ತರಲಿಕ್ಕೆ ಅಂತ ಹೊರಟದ್ದು. ನೋಡಿ, ನಮಗೆ ರಿಕ್ಷಾ ಸಹ ಬಂತು, ಅಡಿಕೆ ಎಲ್ಲ ಕೊಡ್ಲಿಕ್ಕೆ ಉಂಟು. ಹಾಗೆ ಅಡಿಕೆ ಕೊಡುವಾಗ ಮನೆಗೆ ಬೇಕಾದಂತಹ ಎಲ್ಲ ಗ್ರೋಸರೀಸ್ ಎಲ್ಲ ತರುವುದು. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ನಮ್ಮ ಪಕ್ಕದ ಊರು ಬೆಳ್ಳಾರೆ ಅಂತ ಹೇಳಿ ಅಲ್ಲಿಂದ ತರುವುದು. ಅಂದರೆ ನೋಡಿ, ಇಲ್ಲಿ ಅಡಿಕೆ ಎಲ್ಲ ರೆಡಿ ಉಂಟು. ಅರ್ಧ ಕೆಜಿಗೆ 30 ಜಾಸ್ತಿ ಆಗಲಿಲ್ವಾ? ಇದು ಬೇಗ ಹಾಪುಂಡ, ಇದು ಬೇಗ ತಿಕ್ಕೊಂಡ ಪೂರ ಬೆಂಡೆಕಾಯ ಒಂಜಿ ಕೊಡ್ಲೆ. 2 ಕಿಲೋ 100 ರೂಪಾಯಿಗೆ ಮುಸ್ಸಂಬಿ, 2 ಕಿಲೋ 100 ರೂಪಾಯಿಗೆ ಮುಸ್ಸಂಬಿ, 2 ಕಿಲೋ 100, 2 ಕಿಲೋ 100, 2 ಕಿಲೋ 100. ಕಾಲು ಮನೆಗೆ ತಲುಪಿ ಆಯ್ತು. ನೋಡಿದ್ರಲ್ಲ ನಮ್ಮ ಬೆಳ್ಳಾರೆ ಸಂತೆ ಹೇಗುಂಟು, ಬೆಳ್ಳಾರೆ ಪೇಟೆ ಹೇಗುಂಟು ಅಂತೆಲ್ಲ ಹೇಳಿ.
ನೋಡಿ ಬರುವಾಗ ಇಂಪಾರ್ಟೆಂಟ್ ತಂದಿದೆ ನಾನು ಮಸಾಲೆ ಕಡಲೆ, ನನಗೆ ಅದು ಸಿಗಲಿಲ್ಲ, ನನಗೆ ಒಳ್ಳೆ ಕ್ವಾಲಿಟಿದು. ಚಿಪ್ಸ್ ಸಹ ದೊಡ್ಡ ಪ್ಯಾಕೆಟ್ ಸಿಗಲಿಲ್ಲ, ಹಾಗೆ ಚಾಟ್ಸ್ ಬೇರೆ ಅಂತ ಸಹ ತಗೊಳ್ಳಿಕ್ಕೆ ಆಗಲಿಲ್ಲ ನಮಗೆ. ಹಾಗೆ ಈಗ ಮನೆಗೆಲ್ಲ ತಲುಪಿ ಆಯಿತು. ತರಕಾರಿ ಮತ್ತು ಸ್ವಲ್ಪ ಗ್ರೋಸರಿ ಮತ್ತು ಹಿಂಡಿಗೆ ರೇಟ್ ಜಾಸ್ತಿ ಆಗೋದು ಅಂತ. ಎಂತ ಕಿಟ್ಟಕ್ಕ ನೀನು ತಿಂತೀಯಾ ನೋಡು. ನೋಡಿ ಎಷ್ಟು ತರಕಾರಿ ಬೀಜ ತಂದಿದ್ದೇನೆ ಇವತ್ತು ಸಂತೆಯಿಂದ. ನನಗೆ ಆಸೆ ಅಂತ ಎಷ್ಟು ಟ್ರೈ ಮಾಡ್ತೇನೆ ನಮ್ಮಲ್ಲಿ ತರಕಾರಿ ಮಾಡಲಿಕ್ಕೆ, ಆಗುದೇ ಇಲ್ಲ ಅಂತ. ಇದು ನೋಡಿ, ಇದು ಫಸ್ಟ್ ಇದು ಸೋರೆಕಾಯಿ, ಇದು ಹಾಗಲಕಾಯಿ, ಇದು ಪಾಲಕ್ ಸೊಪ್ಪು, ಇದು ಹರಿವೆ ಸೊಪ್ಪು, ಇದು ನಮ್ಮ ಊರಿನ ಬೆಂಡೆಕಾಯಿ, ಮತ್ತು ಬದನೆ, ಮುಳ್ಳು ಸೌತೆ, ಮತ್ತು ಇದು ಮೂಲಂಗಿ, ಇದು ನೋಡಿ ಇದು ಎಂತ ಸೋರೆಕಾಯಿ. ಸೊ ಇದಿಷ್ಟು ಸಹ ನನಗೆ ಮಾಡಬೇಕಂತ ಉಂಟು. ಇವತ್ತು ಅದಕ್ಕೆ ಸರಿ ಮಳೆ ಸಹ ಬಂದಿದೆ. ನಮಗೆ ಅಲ್ಲಿ ಸ್ವಲ್ಪ ಜಾಗ ಉಂಟಲ್ಲ, ಮೊನ್ನೆ ಅಲಸಂಡೆ ಎಲ್ಲ ತೋರಿಸಿದೆ, ಆ ಪ್ಲೇಸಲ್ಲಿ ಇದನ್ನು ಹಾಕ್ತೇನೆ. ಹೇಗೆಲ್ಲ ಆಗ್ತದೆ ನೋಡುವ. ನಾವು ತರಕಾರಿ ಗಾರ್ಡನ್ ಮಾಡಬೇಕಂತ ಇಲ್ಲಿ ಬಂದು ಕೂತ ಮೇಲೆ ಆಸೆ ಉಂಟು, ಗೊತ್ತುಂಟಾ. ಮೆಣಸಿನ ಬೀಜ ಎಲ್ಲ ಹಾಕಿ ನೋಡಿದ್ದೇನೆ, ಬಟ್ ಮಂಗಗಳುಂಟಲ್ಲ ಅವುಗಳಿಗೆ ತಿನ್ನಲಿಕ್ಕೆ ಆಗುದಿಲ್ಲ. ಆದರೆ ಸಹ ಅದು ಎಂತ ಅಂತ ಒಂದು ಕಿತ್ತು ನೋಡುವ ಒಂದು ಇದು ಎಂತ ಹೇಳುದು ಕುತೂಹಲ. ಹಾಗೆ ಎಂತ ಗಿಡ ನೆಟ್ಟರೆ ಸಹ ಅದು ಬೇರೆ ಸಮಯದ ಕಿತ್ತು ನೋಡುದು ಅಥವಾ ಅದನ್ನು ಹೇಳ್ಕೊಂಡು ಹೋಗಿ ತಿನ್ಲಿಕ್ಕೆ ಟ್ರೈ ಮಾಡುದು. ಅಷ್ಟು ಮಾಡಿದ್ರೆ ಹಾಗೆ ನನ್ನ ಇಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಗಿಡ ಎಲ್ಲ ಇತ್ತು ಗೊತ್ತುಂಟಾ. ಮತ್ತೆ ಈಗ ಹಾಕುವ ಆಸೆ ಹೇಳಿದೆ. ಈಗ ಪುನಃ ಒಂದು ಮುಖವಾಡ ಇಟ್ಟು ನಾನು ಸಣ್ಣ ಗಿಡ ಇಟ್ಟಿದ್ದೇನೆ. ಅದು ಸಣ್ಣ ಗಿಡವನ್ನು ನಾನು ಒಂದು ಕರುವೆ ಹೋಗಿದ್ದೀನಿ. ಈಗ 3 ಗಿಡ ಉಳಿದಿದೆ. ಅಲ್ಲ ನೀವು ನೋಡಿದ್ರೆ ಬೈಬೋದು, ನೀವು ಯಾಕೆ ಮತ್ತೆ ಕರುಗಳನ್ನು ಬಿಡುದು ಬೇಲಿ ಮಾಡಿ ಅಲ್ಲಿ ಅಂತ. ಬೇಲಿ ಮಾಡಿದ್ರೆ ಉಂಟಾ ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ. ಕಿಟ್ಟು ಭಾರಿ ಜೋರಾತಾಳೆ, ವಾಲ ಎತ್ತಿ ಎತ್ತಿ ನಮಗೆ ಬೈದೋಡಿ ಅವಳ ಮುಖ. ಕಿಟ್ಟು ಬಂಟಿ ಬಾಯ್. ಬಂದಾಗ ನಾವು ಬಂಗಾರ ನೋಡ್ತಾ ಬರೋಣ ಅನ್ನೋದ. ಕೇಳಿಸುವೇನ ಬಲ್ಲೆಟ್ ಇತ್ಯಪ್ಪ ತಪ್ಪು ಅಂತ ಬಲ್ತಡಿ ಬಲ್ಲೆಟ್ ಪುರ ನಮ್ಮನ ಪೋಡು. പോയി ಬಳ್ಳಿ ಸಲಾಗಿದೆ ಶೋಕಿನಿ ನೀರು ಸಲಾಯಿತು. ಡೆಕೋರೇಟಿವ್ ಪ್ಲಾಂಟ್ ಅದು ಈಗ ಪೋಯಿ ಹತ್ತು ಮೂಳು ಎತ್ತು ಪಂತಿನಿ ಬೆತ್ತಬೇಗ ಮೂಳೆ ಬರ್ತದ್ದು ಪೋಯರಾತ್ರಿ ಸಪ್ಪು ಮೂಳೆ ಹೋಪನ ಒಕ್ಕಡೆ ಸೂಪೇನ ಅತ್ತಾಯ ಸಪ್ಪು ಮೂಳೆ ಹೋಪನ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಂಡ್ ಮಾಡುವಂತಹ ಸಮಯ ಬಂದಿದೆ. ಹಾಗೆ ಕೊನೆಯದಾಗಿ ನಾನು ಭಗವದ್ಗೀತೆಯ 11ನೇ ಅಧ್ಯಾಯದ 45ನೇ ಶ್ಲೋಕವನ್ನು ಬರೆದು ನನ್ನ ನಾಳಿನ ಟು ಡೂ ಲಿಸ್ಟ್ ಬರೆದು ಎಡಿಟಿಂಗ್ ಎಲ್ಲ ಆಯಿತು, ಬರೆದು ಮಲಗ್ತೇನೆ. ಅದಕ್ಕಿಂತ ಮೊದಲು ಇವತ್ತು ಬರೆದಂತಹ ಈ ಶ್ಲೋಕದ ಅರ್ಥ ಏನು ಅಂತ ನಿಮಗೆ, ಗೀತೆಯ 11ನೇ ಅಧ್ಯಾಯದ 45ನೇ ಶ್ಲೋಕದ ಅರ್ಥ ಏನು ಅಂತ ಹೇಳಿದರೆ, ನಾನು ಹಿಂದೆ ನೋಡದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಈ ರೂಪವನ್ನು ಕಂಡು ಭಯದಿಂದ ತನ್ನ ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆಯನ್ನು ತೋರು. ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ಮತ್ತೆ ನನಗೆ ತೋರಿಸು. ಈ ರೀತಿಯಾಗಿ ಅರ್ಜುನ ಕೃಷ್ಣನಲ್ಲಿ ಹೇಳಿಕೊಳ್ತಾನೆ. ಹಾಗೆಯೇ ಫ್ರೆಂಡ್ಸ್, ನೀವೆಲ್ಲ ತುಂಬ ಇಷ್ಟಪಟ್ಟು ನನ್ನ ವ್ಲಾಗ್ಸನ್ನು ನೋಡ್ತಾ ಇದ್ದೀರಿ. ಪ್ರತಿ ದಿವಸ ನನ್ನ ವ್ಲಾಗ್ಸ್ನ ವ್ಯೂಸು ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಹಾಗೆಯೇ ಭಯ ಕೂಡ ಆಗ್ತಾಯಿದೆ, ಯಾಕೆಂದರೆ ಯಾರು ಕೂಡ ಲೈಕ್ ಮಾಡ್ತಾ ಇಲ್ಲ. ಹಾಗೆ ನಿಮಗೆ ಇಷ್ಟ ಆಗಬೇಕಾದ್ರೆ ನಾನು ಯಾವ ರೀತಿಯಾದಂತಹ ಕಂಟೆಂಟನ್ನು ತರಬೇಕು ಅಂತ ನನಗೆ ನೀವು ಕಾಮೆಂಟಲ್ಲಿ ತಿಳಿಸಿದರೆ
ಆ ರೀತಿಯಾಗಿ ನಿಮ್ಮ ಟೈಮ್ ವೇಸ್ಟ್ ಆಗದೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ವ್ಲಾಗನ್ನು ನಾನು ರೆಡಿ ಮಾಡ್ಬೋದು. ಹಾಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಒತ್ತಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ, ನಾನು ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ತಿಳಿತದೆ. ಹಾಗೆ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.